ಕನ್ನಡ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಟಿಸ್ತಾ ಇದ್ದ ದರ್ಶನ್ ಇಂದು ಸೂಪರ್ ಸ್ಟಾರ್ ಆಗಲು ಭದ್ರ ಬುನಾದಿ ಹಾಕಿದ್ದು ಮೆಜೆಸ್ಟಿಕ್. ಅದೇ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ದರ್ಶನ್ ಬಣ್ಣ ಹಚ್ಚಿದ್ರು. ಹೊಸ ಪ್ರತಿಭೆ ನಾಯಕನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಿದ್ದಂತೆ ಬಾಕ್ಸ್ ಆಫೀಸ್ನಲ್ಲಿ ಹೊಸ ಸಂಚಲನವೇ ಸೃಷ್ಟಿಯಾಗಿತ್ತು. ರೌಡಿಸಂ ಹಾಗೂ ಲವ್ ಸ್ಟೋರಿ ಎರಡನ್ನು ಬೆರೆಸಿ ಮಾಡಿದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಮೆಜೆಸ್ಟಿಕ್ ತೆರೆ ಕಂಡ ಬಳಿಕ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿಸಿತ್ತು. ಇಲ್ಲಿಂದ ದರ್ಶನ್ ಮತ್ತೆಂದು ಹಿಂತಿರುಗಿ ನೋಡಲೇ ಇಲ್ಲ. ಮೆಜೆಸ್ಟಿಕ್ ಚಿತ್ರದಿಂದ ಕ್ರಾಂತಿಯವರೆಗೂ ದರ್ಶನ್ ಗೆಲುವಿನ ಸವಾರಿಯನ್ನೇ ಮಾಡಿದ್ದಾರೆ ಅಂತಲ್ಲ, ಈ 20 ವರ್ಷಗಳ ಜರ್ನಿಯಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ಆದರೆ ಸೋಲಿಗಿಂತ ಗೆಲುವಿನ ರುಚಿ ಕಂಡಿದ್ದೇ ಹೆಚ್ಚು. ಅದಕ್ಕೆ ಇಂದಿಗೂ ಮೆಜೆಸ್ಟಿಕ್ ಚಿತ್ರದ ಪ್ರತಿ ಗಳಿಗೆಯನ್ನು ಸಂಭ್ರಮಿಸ್ತಾರೆ. ಮೆಜೆಸ್ಟಿಕ್ ಚಿತ್ರ ಅದೆಂಥದ್ದೇ ಮೈಲಿಗಲ್ಲು ಸೃಷ್ಟಿಸಿದ್ರು ಅಲ್ಲಿ ದರ್ಶನ್ ಅವರು ಗೆದ್ದೇ ಇರ್ತಾರೆ. ಈಗ 20 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ದರ್ಶನ್ MG ರಾಮಮೂರ್ತಿ ಹಾಗೂ ಮೆಜೆಸ್ಟಿಕ್ ತಂಡದೊಂದಿಗೆ ಸೇರಿಕೊಂಡು ಸಂಭ್ರಮಿಸಿದ್ದಾರೆ. ಈ ವೇಳೆ ಚಿತ್ರತಂಡ ತಂದಿದ್ದ ಕೇಕ್ ಅನ್ನು ಕತ್ತರಿಸಿ ಖುಷಿಪಟ್ಟಿದ್ದಾರೆ. ಮೆಜೆಸ್ಟಿಕ್ ಸಿನಿಮಾ ಚಿತ್ರೀಕರಣದ ವೇಳೆಯ ಸವಿ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ ಸದ್ಯಕ್ಕೀಗ ಕ್ರಾಂತಿ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಆದಷ್ಟು ಬೇಗ ಸಿನಿಮಾದ ಚಿತ್ರೀಕರಣ ಮುಗಿಸಬೇಕು ಅಂತ ಚಿತ್ರತಂಡ ನಿರ್ಧರಿಸಿದೆ. ಇದೇ ಕಾರಣಕ್ಕಾಗಿ ನಿರಂತರವಾಗಿ ಶೂಟಿಂಗ್ ನಡೆಸಲಾಗ್ತಿದೆ. ಇದೇ ವೇಳೆ ಕ್ರಾಂತಿ ಚಿತ್ರತಂಡದೊಂದಿಗೆ ಮೆಜೆಸ್ಟಿಕ್ ಚಿತ್ರತಂಡ ಸೇರಿಕೊಂಡು ಸಂಭ್ರಮಿಸಿದೆ. ದರ್ಶನ್ ಈ ಎರಡು ತಂಡವನ್ನು ಒಟ್ಟಿಗೆ ಸೇರಿಸಿದ್ದು ಕ್ರಾಂತಿ ಸಿನಿಮಾದ ನಿರ್ಮಾಪಕಿ ಶೈಲಜಾ ನಾಗ್, ಬಿ ಸುರೇಶ್, ನಿರ್ದೇಶಕ ವಿ ಹರಿಕೃಷ್ಣ, ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರಾದ MG ರಾಮಮೂರ್ತಿ ಈ ಕೇಕ್ ಕಟ್ಟಿಂಗ್ ಸಂಭ್ರಮದಲ್ಲಿ ಭಾಗಿಯಾದರು. ದರ್ಶನ್ ಹಲವು ಹೊಸ ಚಿತ್ರಗಳಿಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೀಗಾಗಿ ಕ್ರಾಂತಿ ಚಿತ್ರದ ಬಳಿಕ ಯಾವ ಚಿತ್ರವನ್ನು ಕೈಗೆತ್ತಿಕೊಳ್ತಾರೆ ಎನ್ನುವುದು ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಆದರೆ ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕ MG ರಾಮಮೂರ್ತಿಯವರ ಬಳಿ ದರ್ಶನ್ ಅವರ ಕಾಲ್ ಶೀಟ್ ಇದೆ. ಕೆಲವು ಮೂಲಗಳ ಪ್ರಕಾರ ಕ್ರಾಂತಿ ಸಿನಿಮಾ ಮುಗಿದ ಬಳಿಕ ದರ್ಶನ್ ಅವರು ಮೆಜೆಸ್ಟಿಕ್ ನಿರ್ಮಾಪಕ MG ರಾಮಮೂರ್ತಿ ನಿರ್ಮಾಣದ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಎಂದು ಹೇಳಲಾಗ್ತಿದೆ. ದರ್ಶನ್ ಮಾಸ್ ಎಂಟ್ರಿ ಕೊಟ್ಟ ಮೆಜೆಸ್ಟಿಕ್ ಹೊಸ ರೂಪ ಪಡೆದುಕೊಂಡು ಮತ್ತೆ ಬಿಡುಗಡೆಯಾಗ್ತಿದೆ. ಫೆಬ್ರವರಿ 16ರಂದು ದರ್ಶನ್ ಅವರ ಹುಟ್ಟುಹಬ್ಬ ಇರೋದ್ರಿಂದ ಅಂದೇ ಮತ್ತೆ ಮೆಜೆಸ್ಟಿಕ್ ಚಿತ್ರ ಬಿಡುಗಡೆ ಮಾಡಲು ನಿರ್ಮಾಪಕರು ಸಜ್ಜಾಗಿದ್ದಾರೆ. ಕಲರ್ ಕರೆಕ್ಷನ್, ಸೌಂಡ್ ಕರೆಕ್ಷನ್ ಸೇರಿದಂತೆ ಹೊಸ ತಂತ್ರಜ್ಞಾನವನ್ನು ಈ ಚಿತ್ರಕ್ಕೆ ಅಳವಡಿಸಲಾಗುತ್ತಿದ್ದು ಫೆಬ್ರವರಿ 16ಕ್ಕೆ ಗ್ರ್ಯಾಂಡ್ ರಿಲೀಸ್ ಆಗಲಿದೆ. 20 ವರ್ಷದ ಹಿಂದೆ ಹೊಸ ಹೀರೋ ಹುಟ್ಟಾಕಿದ್ದ ಮೆಜೆಸ್ಟಿಕ್ ಹಲವು ಸೆಂಟರ್ಗಳಲ್ಲಿ 100 ದಿನ ಪ್ರದರ್ಶನ ಕಂಡಿತ್ತು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.